ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಒಂದು ಗೆಸ್ಟ್ ಉಸ್ತುವಾರಿ ಸಚಿವರಾಗಿ 2-3 ತಿಂಗಳಿಗೊಮ್ಮೆ ಮಂಗಳೂರಿಗೆ ಬಂದಾಗ ಅವರು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕಳೆದ 2.5 ವರ್ಷಗಳಲ್ಲಿ ಒಂದು ಶಾಸಕನಾಗಿ ನಮ್ಮೆಲ್ಲರನ್ನ ಕರೆದು ಸಭೆ ಮಾಡಿ ಮಂಗಳೂರಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾವುದೇ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು ಅಥವಾ ಹಂಚಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ, ಮಾಡಿಲ್ಲ. ಆದ್ರೆ ಅವರು ಕೆಲವೊಂದು ಕಡೆ ಅವರ ಪಾರ್ಟಿಯ ನಾಯಕರುಗಳು, ಅವರ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಮಾಡುವಂತ ರಾಜಕೀಯಕ್ಕೆ 2-3 ತಿಂಗಳಿಗೊಮ್ಮೆ ಬರುವಂತ ಉಸ್ತುವಾರಿ ಸಚಿವರು ಅದಕ್ಕೆ ಸಮಯವನ್ನು ಮೀಸಲಾಗಿಟ್ಟು ಮಾಡುವಂತ ಕಾರ್ಯವನ್ನ ಕಂಡಾಗ ಕಾಂಗ್ರೆಸ್ನವರ ಮಾನಸಿಕತೆಗೆ ಏನಾಗಿದೆ ಅಂತ ಹೇಳುವಂತ ಪ್ರಶ್ನೆಗಳು ಇವತ್ತು ಉದ್ಭವ ಆಗ್ತಾ ಇದೆ. ಇವತ್ತು ನಾನೊಂದು 2-3 ವಿಚಾರಗಳನ್ನ ಹಂಚಿಕೊಳ್ಬೇಕು. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಸುಮಾರು 25 ವರ್ಷಗಳ ಹಿಂದೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಕೊಡಿಯಾಲಗುತ್ತು ವೆಟ್ವೆಲ್ ನಿಂದ ಕುದ್ರೋಳಿ ವೆಟ್ವೆಲ್ಗೆ ಸಂಪರ್ಕಿಸುವಂತ ಪಂಪಿಂಗ್ ಕೊಳವೆ ಮಾರ್ಗವನ್ನ ಅಳವಡಿಸಲಾಗಿತ್ತು. ನಂತರ ದಿನಗಳಲ್ಲಿ ಅದರ ಒಳಭಾಗ ಒಡೆದು ಕೊಳವೆಯು ಹಾಳಾಗಿ ಸುತ್ತಮುತ್ತಲಿನ ಪರಿಸರ ಹಾಳಾಗುತ್ತಿತ್ತು. ಅದರ ಮುಖಾಂತರ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಗಳಾಗ್ತಿತ್ತು. ಆ ಕೊಳವೆ ದುರಸ್ತಿ ಕಾರ್ಯದ ಸಮಯದಲ್ಲಿ ವೆಟ್ವೆಲ್ ನಿಂದ ತಾಕಿ ನೀರು ರಾಜಕಾಲುವೆಗೆ ಸೇರುತ್ತಿದ್ದು ಬಹಳಷ್ಟು ದೂರುಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಭಾಗದ ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯರಾದಂತ ಸುಧೀರ್ ಶೆಟ್ಟಿ ಅವರು ನನ್ನ ಗಮನಕ್ಕೆ ತಂದು, ನಾನು ಮಹಾನಗರ ಪಾಲಿಕೆ ಕಮಿಷನರ್ ಇಂದ ಹಿಡಿದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮತ್ತು ಕೆಡಿಎಫ್ಸಿಯ ಅಧಿಕಾರಿಗಳಿಗೆ ಈ ಒಳಚರಂಡಿಯ ಕಾಮಗಾರಿಗಳನ್ನ ವಿಸ್ತರಿಸುವ ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಜವಾಬ್ದಾರಿಯನ್ನು ಹೊಂದಿದಂತ ಸರ್ಕಾರದ ಅಧೀನ ಸಂಸ್ಥೆ ಕೆಡಿಎಫ್ಸಿ ಅವರಿಗೆ ಸಭೆಯನ್ನ ಮಾಡಿ ಆ ರೀತಿಯ ಕೆಲಸ ಕಾರ್ಯಗಳ ಅದರ ತೊಂದರೆಗಳು ಅವಾಗ ಈ ನಮ್ಮ ಕೊಡಿಯಾಲಗುತ್ತು ಪರಿಸರದವರು ಹೇಳ್ತಾ ಇರುವಂತ ಕಷ್ಟವನ್ನು ಅರಿತುಕೊಂಡು ಆ ರಸ್ತೆಯನ್ನು ಅಗತ್ಯ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅದಕ್ಕೊಂದು ಹೊಸದಾದ ಲೈನ್ ಅನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳೋ ಕಾರಣ 3,42,00,000 ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆಯನ್ನು ತಯಾರಿಸಿಕೊಂಡು ಜನರಲ್ ಫಂಡ್ ನ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳ ಅನುಮೋದನೆಯನ್ನು ಪಡೆದುಕೊಂಡಿದ್ದೀವಿ. ಅವತ್ತು ಜಿಲ್ಲಾಧಿಕಾರಿಗಳು ಇಷ್ಟು ದೊಡ್ಡ ಮೊತ್ತವನ್ನ ಅನುಮೋದನೆಯನ್ನ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳುವಾಗ ನಾನು ಮತ್ತು ಸುಧೀರ್ ಶೆಟ್ಟಿ ಅವರು ಆ ಭಾಗದ ಒಂದು 25 ನಿವಾಸಿಗಳು ಅವರನ್ನ ಕರ್ಕೊಂಡು ಹೋಗಿ ಜಿಲ್ಲಾಧಿಕಾರಿಗಳ ಗಮನ ತಕೊಂಡು ಜಿಲ್ಲಾಧಿಕಾರಿಗಳು ನಮ್ಮ ಸಮ್ಮುಖದಲ್ಲಿ 2 ಫೈಲಿನ ದಸ್ಖತ್ ಹಾಕಿ ಅನುಮೋದನೆಯನ್ನ ಕೊಟ್ಟರು. ಆದ್ರೆ ಇವತ್ತು ದುಃಖ ಏನು ಅಂತ ಕೇಳಿದ್ರೆ, ಜಿಲ್ಲಾಧಿಕಾರಿಗಳು ಅನುಮತಿಯನ್ನ ಕೊಟ್ಟು ಇನ್ನು ಕೆಲವೇ ದಿವಸಗಳಲ್ಲಿ ಆ ಕಾಮಗಾರಿಗಳು ಪ್ರಾರಂಭ ಆಗ್ತದೆ ಅಂತ ಹೇಳುವ ಕಾರಣ ಮಂಗಳೂರಿನ ವಿಧಾನ ಪರಿಷತ್ ಸದಸ್ಯರಾಗಿದ್ದಂತ ಐವಾನ್ ಡಿಸೋಜ ಅವರು ಮತ್ತು ಇನ್ನಿತರ ಕಾಂಗ್ರೆಸ್ ನಾಯಕರು ಈ 3,42,00,000 ವೇದವ್ಯಾಸ ಕಾಮತ್ ಮತ್ತು ಸುಧೀರ್ ಶೆಟ್ಟಿ ಅವರು ಭಾರತೀಯ ಜನತಾ ಪಾರ್ಟಿ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳುವ ಕಾರಣ ನಾಳೆ ಉಸ್ತುವಾರಿ ಸಚಿವರ ಅಲ್ಲಿ ವಿಶೇಷವಾದಂತ ಇನ್ಸ್ಪೆಕ್ಷನ್ ಸ್ಥಳ ಭೇಟಿಯನ್ನ ಮಾಡಿ ಮಾಧ್ಯಮದವರದ ಮುಖ್ಯದಲ್ಲಿ ಅದನ್ನ ನಾನು ಮಾಡಿದ್ದೇನೆ ಅಂತೇಳಿ ತೋರಿಸ್ಕೊಳ್ಳುವಂತ ಪ್ರಯತ್ನಗಳು ಮಾಡ್ತಾರೆ. ಅದಕ್ಕಾಗಿ ದಾಖಲೆ ಸಮೇತ ನಾನು ಮಾಧ್ಯಮದ ಮುಂದೆ ನಿಮಗೆ ಕೊಟ್ಟಿದ್ದೇನೆ, ಎಲ್ಲರಿಗೆ ದಾಖಲೆ ಕೊಟ್ಟಿದ್ದೇನೆ. ಅದರ ಪ್ರಿಂಟಿಂಗ್ ಪೇಪರ್ ದಾಖಲೆ ಇಲ್ಲಿದೆ, ಅನುಮೋದನೆ ಆದದಿದೆ. ಡಿಸಿ ಅವರ ಹತ್ರ ನಾನು ಮತ್ತು ಸುಧೀರ್ ಶೆಟ್ಟಿ ಮತ್ತು ಆ ಭಾಗದ 25 ಜನರು, ಅಲ್ಲಿಯ ಮುಖಂಡರು, ಅಲ್ಲಿಯ ನಾಗರಿಕರನ್ನ ಕರ್ಕೊಂಡೋಗಿ ಜಿಲ್ಲಾಧಿಕಾರಿಗಳ ದಸ್ಖತ್ ಹಾಕಿದೆ. ಅವತ್ತೇ ನಾನು ಮಾತಾಡಿ ಮೀಟಿಂಗ್ ಆದ ನಂತರ ಮಹಾನಗರ ಪಾಲಿಕೆಗೆ ಜಿಲ್ಲಾಧಿಕಾರಿಗಳು ಬಂದಂತ ಸಮಯದಲ್ಲಿ ಆ 2 ಫೈಲ್ ತನ್ನಿ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿ ಅದಕ್ಕೆ ಅನುಮತಿಯನ್ನ ಕೊಡುವಂತ ಕೆಲಸ ಕಾರ್ಯಗಳು ಮಾಡಿದ್ದು ನಾವಾದ್ರೆ, ಕಾಮಗಾರಿ ಸ್ಯಾಂಕ್ಷನ್ ಆದ ನಂತರ ನೀವು ಇನ್ಸ್ಪೆಕ್ಷನ್ ಮಾಡುವಂತ ಅವಶ್ಯಕತೆ ಏನಿದೆ? ಅಂದ್ರೆ ನಾಳೆ ಎಲ್ಲ ಮಾಧ್ಯಮದರು, ಅದಕ್ಕಾಗಿ ನಾನು ಮಾಧ್ಯಮ ಹತ್ರ ಹೇಳಲಿಕ್ಕೆ ಬಯಸ್ತೇನೆ, ಈ ಹಿಂದೆ ನಾನು ಈ ರೀತಿಯ ಕಾಮಗಾರಿಗಳು ತುಂಬಾ ಮಾಡ್ತಾ ಹೋದ್ರು ಎಲ್ಲ ಮಾಧ್ಯಮದ ಮುಂದೆ ಹೇಳುವಷ್ಟು ಪುರ್ಸೊತ್ತಿರ್ಲಿಲ್ಲ ಅಥವಾ ಔಚಿತ್ಯ ಇಲ್ಲ ಅಂತೇಳಿ ಭಾವಿಸಿದ್ದೇನೆ. ಆದ್ರೆ ಇವತ್ತು ಗೊತ್ತಾಗಿದೆ, ಯಾರೋ ಮಾಡಿದ ಕಾರ್ಯವನ್ನ ನಾವು ಮಾಡಿದ್ದೇವೆ
ಅಂತೇಳಿ ಒಂದು ತೋರಿಸ್ಕೊಡ್ಬೇಕು ಅಂತ ಹೇಳೋ ಕಾರಣ ಇವತ್ತು ಆ 3,42,00,000 ರೂಪಾಯಿ 16/2/2022 ಆದೇಶ ಹೊರಗಡೆ ಬಂದು ಈ ವೆಟ್ವೆಲ್ ನಿಂದ ಕುದ್ರೋಳಿ ವೆಟ್ವೆಲ್ಗೆ ಸಂಪರ್ಕಿಸುವ 450 MA ವ್ಯಾಸದ ಪಂಪಿಂಗ್ ಕೊಳವೆಯನ್ನ ಕೊಡೆಯಲಗುತ್ತು ವೆಟ್ವೆಲ್ ನಿಂದ ಹಾಲ್ಮಾರ್ಕ್ ಅಪಾರ್ಟ್ಮೆಂಟ್ ಆಗಿ ಅದನ್ನ ವ್ಯಾಸ 600 MA ವ್ಯಾಸ ಕೊಳವೆಯನ್ನ ಬದಲಾಯಿಸುವ ಬಗ್ಗೆ ಸುಮಾರು 3,42,00,000 ರೂಪಾಯಿ ಅನುಮೋದನೆಯನ್ನು ನೀಡಿರುತ್ತಾರೆ. ಅದರ ಸಂಪೂರ್ಣ ದಾಖಲೆ ಪ್ರತಿ ಇಲ್ಲಿದೆ. ಆದ್ರೆ ನಾಳೆ ಅವರು ಇನ್ಸ್ಪೆಕ್ಷನ್ ಮಾಡಿ ಮಾಧ್ಯಮದವರನ್ನು ಕರೀತಾರೆ. ಅವಾಗ ಮಾಧ್ಯಮದವರು ದಯವಿಟ್ಟು ವೇದವ್ಯಾಸ ಕಾಮತ್ರು ಈಗಾಗಲೇ ನೀವು ನಿಮ್ಮ ಟೂರ್ ಪ್ರೋಗ್ರಾಮ್ ಬರುವ ಮುಂಚೆನೆ ಪತ್ರಿಕಾಗೋಷ್ಠಿಯಲ್ಲಿ ದಾಖಲೆಗಳನ್ನು ತೋರಿಸಿದ್ದಾರೆ. ಹಾಗಿರುವಾಗ ನೀವು ಟೂರ್ ಪ್ಲಾನ್ ಅನ್ನ ಉಲ್ಲೇಖ ಮಾಡಿದ್ದು ಅಥವಾ ನೀವು ಬರುವಂತ ಸಂದರ್ಭದಲ್ಲಿ ಇದು ವೇದವ್ಯಾಸ ಕಾಮತ್ರ ಸ್ಯಾಂಕ್ಷನ್ ಮಾಡಿದ್ದು ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆಗಿರುವಾಗ ನೀವು ಇಲ್ಲಿ ಕೇವಲ ರಾಜಕಾರಣಕ್ಕೆ ಮಾಡ್ಲಿಕ್ಕೆ ನಿಮ್ಮ ವಿಧಾನ ಪರಿಷತ್ ಸದಸ್ಯರು ನಾವು ಹೆಗಲ ಮೇಲೆ ಬೆನ್ನು ತಟ್ಟಿಸ್ಕೊಳ್ಬೇಕು ಅಂತ ಹೇಳೋ ಕಾರಣ ಮಾಡಿದ್ದು ಅಂತ ಹೇಳುವಂಥದ್ದು ಇದರ ಮುಖಾಂತರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅವರು ಬರುವಂತದ್ದು. ಅದಕ್ಕಿಂತ ಬಹಳ ದೊಡ್ಡ ಇನ್ನೊಂದು ವಿಪರ್ಯಾಸ ದುಃಖ ಇದೆ. ದಯವಿಟ್ಟು ನಾಳೆ ಐವನ್ ಡಿಸೋಜರ್ ಒಂದು ಪ್ರೆಸ್ ಮಾಡೋ ಈ ಪ್ರಶ್ನೆಯನ್ನು ತಾವು ಕೇಳಬೇಕು. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನೆ. ಪ್ರಕೃತಿ ಕೇಳಬೇಕು. ಐವನ್ ಡಿಸೋಜ ಅವರು ಪ್ರೆಸ್ ಮಾಡುವಾಗ ತಾವು ಒಂದು ಪ್ರಶ್ನೆಯನ್ನ ಕೇಳಬೇಕು. ಪ್ರಕೃತಿ ಕೋಪದಲ್ಲಿ ಇಲ್ಲಿ ಕೊಡಿಯಲಗುತ್ತಿನಲ್ಲಿ ಒಂದು ಉಮೇಶ್ ಶೇಟ್, ತಾಳಿಪ್ಪಾಡಿ ಉಮೇಶ್ ಶೇಟ್ ಅಂತವರು ಮನೆಯ ತಡೆಗೋಡೆ ಬಿತ್ತು. ರಿಟೈನಿಂಗ್ ವಾಲ್ ಆಫ್ ಕಾಲುವೆದು ಬಿತ್ತು. ಬಿದ್ದಾಗಿ ಅದು ಮಳೆಯಾಣದಲ್ಲಿ ಪ್ರಕೃತಿಯಲ್ಲಿ ನಾನು ಇಂಜಿನಿಯರ್ ಹತ್ರ ಹೇಳಿದೆ. ಕಾರ್ಪೊರೇಟರ್ಗಳು ಹೋಗಿ ತೋರಿಸಿದ್ರು. ತೋರಿಸಿ ಆದ ನಂತರ ಕಾಮಗಾರಿಗಳು ಮಾಡಬೇಕು ಅಂತ ನಾನು ಕಮಿಷನರ್ಗೆ ಪ್ರೆಷರೈಸ್ ಮಾಡಿದೆ, ಡಿಸಿಗೆ ಪ್ರೆಷರೈಸ್ ಮಾಡಿದೆ. ಎಲ್ಲ ಪ್ರೆಷರೈಸ್ ಮಾಡಿ ಕಾಮಗಾರಿಗಳು ಕೈಗೆತ್ತಿಕೊಂಡು ಕಾಮಗಾರಿ ಮುಗ್ದು 6 ತಿಂಗಳಾಯ್ತು. ಇದು ಕೇಳಿ, ಕಾಮಗಾರಿಗಳು ತಡೆಗೋಡೆ ಮುಗ್ದು 6 ತಿಂಗಳಾಯ್ತು. ಇವತ್ತು ಐವನ್ ಡಿಸೋಜ ಹೋಗಿ ಆ ತಡೆಗೋಡೆ ಹತ್ರ ನಿಂತು ಫೋಟೋ ತೆಗೆದು ನಾಳೆ ನಿಮ್ಗೆ ಪತ್ರಿಕೆಯಲ್ಲಿ ಬರ್ಲಿಕ್ಕೆ ಕೊಡ್ತಾ ಇದ್ದಾರೆ. ನಾನ್ ಮಾಡಿದ್ದು ಅಂತ ಕೊಡ್ಲಿಕ್ಕೆ ಹೋಗಿದ್ದೇನೆ. ಕಾಮಗಾರಿಗಳು ಮಾಡಿ 6 ತಿಂಗಳಾಗಿದೆ. ನಾನಲ್ಲಿ ಹೋಗಲೂ ಇಲ್ಲ. ಅಧಿಕಾರಿಗಳಿಗೆ ಹೇಳಿ ಕಳಿಸ್ತೇನೆ. ಅವರ ಫೋನ್ ಮುಖಾಂತರ ಮಾತಾಡಿದೆ. ಅಧಿಕಾರಿಗಳು ಬಂದಿದ್ದಾರೆ, ಮಾಡಿದ್ದಾರೆ, ಎಸ್ಟಿಮೇಷನ್ ಮಾಡಿಸಿದ್ದೇನೆ, ಕಮಿಷನರ್ಗೆ ಕೊಟ್ಟಿದ್ದೇನೆ, ಕಮಿಷನರ್ ಹಿಂದೆ ಬಿದ್ದು ಮಾಡಿಸಿದ್ದೇನೆ. ಸುಧೀರ್ ಶೆಟ್ಟಿ ಮತ್ತು ನಾವು ಡಿಸಿಗಳ ಹತ್ರ ಹೋಗಿದ್ದೇವೆ. ಅದಕ್ಕೋಸ್ಕರ ಅದಕ್ಕೆ ಮಾತ್ರ ಆ ಫೈಲಿಗೆ 3 ಫೈಲಿಗೆ ಹೋಗಿದ್ದೇವೆ, ಮಾಡಿಸ್ಕೊಟ್ಟಿದ್ದೇವೆ. ಕಾಮಗಾರಿಗಳು ಶಿಲಾನ್ಯಾಸಕ್ಕೂ ನಾನು ಹೋಗ್ಲಿಲ್ಲ, ಗುದ್ದಲಿ ಪೂಜೆಗೆ ಹೋಗ್ಲಿಲ್ಲ. ಅದು ಯಾಕೆ? ಕಾರ್ಪೊರೇಷನ್ ಫಂಡ್. ಹಾಗಾಗಿ ನಾನು ಹೋಗ್ಲಿಲ್ಲ. ಇವತ್ತು ಕಾರ್ಪೊರೇಷನ್ ನಲ್ಲಿ ಅಧಿಕೃತವಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಧಿಕೃತವಾಗಿ ಜನರಿಂದ ಆಯ್ಕೆಯಾದಂತ ಶಾಸಕರು ಇರೋದು ನಾನು ಮತ್ತು ಭರತ್ ಮಾತ್ರ. ಏನಿದ್ರು ಅವ್ರು ನಮ್ಮ ಹತ್ರ ಕೇಳಬೇಕು. ಆದ್ರೂ ಕಾಮಗಾರಿಗಳು ಆದ ನಂತರ ಅವರು ನನಗೆ, ಸರ್ ಕಾಮಗಾರಿಗೆ ಬಂದಿದ್ದಾರೆ ಜನ, ಆಗಿದೆ ಸರ್, ಧನ್ಯವಾದ ಸರ್ ಅಂತ ಫೋನ್ ಅಲ್ಲಿ ಹೇಳಿ ಇಂಜಿನಿಯರ್ಗಳನ್ನೆಲ್ಲ ಕರ್ಕೊಂಡೋದು ನಮ್ಮ ಸುಧೀರ್ ಶೆಟ್ರು ಎಲ್ಲ ಹೋಗಿ ಎಲ್ಲಾ ಕಾಮಗಾರಿಗಳಾಗಿದೆ. ಕಾಮಗಾರಿ ಆಗಿ ಸಂಪೂರ್ಣವಾಗಿ 6 ತಿಂಗಳಾಗಿದೆ. ಇವತ್ತು ಹೋಗಿ ಫೋಟೋ ತಕೊಂಡು ಆ ಬ್ರಿಡ್ಜಿನ ಹತ್ರ ಅವರ ತಡೆಗೋಡೆ ಹತ್ರ ನಿಂತು ಫೋಟೋ ಹೊಡೆದು, ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಗ್ರೂಪಿಗೆ ನಾನು ತಡೆಗೋಡೆ ಕಟ್ಟಿಕೊಟ್ಟಿದ್ದೇನೆ ಅಂತ ಅವರು ಹಾಕಿರ್ಬೋದು. ಅಂದ್ರೆ ಪತ್ರಿಕೆಯಲ್ಲಿ ಫೋಟೋದಲ್ಲಿ ಗೊತ್ತಾಗುದಿಲ್ಲ 6 ತಿಂಗಳ ಹಿಂದೆನೋ ಇವತ್ತು ಎಲ್ಲಿ ಗೊತ್ತಾಗ್ತಿಲ್ಲ. ಮಾನ್ಯ ಐವನ್ ಡಿಸೋಜ ಅವರು ಈ ಕಾಮಗಾರಿಯ ತಡೆಗೋಡೆಯನ್ನ ಮಾಡಿದರು ಅಂತ ನೀವು ಹಾಕ್ತೀರಿ. ಅದಕ್ಕಾಗಿ ಇನ್ನೊಂದು ಪ್ರಶ್ನೆ ಮಾಡುವ ಕೇಳಬೇಕು. ಆ 6 ತಿಂಗಳ ನಂತರ ಹೋಗಿ ಆ ಉಮೇಶ್ ಶೇಟ್ ಅವರ ಮನೆಯಲ್ಲಿ ಹೋಗಿ ಫೋಟೋ ತೆಗೆಸಿಕೊಂಡು ಬಂದದ್ದು ಮಾರ, ಇದು ಫೋಟೋಶಾಪ್ ಶೂಟಿಂಗ್ ಶಾಪ್ ಅಂತ ಕೇಳ್ಬೇಕು. ನನಗೆ ಕೇಳಬಾರ್ದು ಈ ರೀತಿ. ಯಾಕಂದ್ರೆ ಮೊನ್ನೆ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರ ಬಗ್ಗೆ ಪ್ರಶ್ನೆ ಕೇಳಿದ್ರು, ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕಾಗಿ ಕೆಲವೆಲ್ಲ ವಿಚಾರಗಳನ್ನ ನಾನು ಎತ್ತಿಕೊಳ್ಬೇಕು ಅಂತ ಹೇಳುವಂತ ರೀತಿಯಲ್ಲಿ ಈ ಪ್ರಶ್ನೆಗಳನ್ನ ಎತ್ತಿಕೊಳ್ತಾ ಇದ್ದೇನೆ. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಇವತ್ತು ಈ ಬ್ರಿಡ್ಜಿನ ಕಾಮಗಾರಿಗಳನ್ನ ಅತಿ ಶೀಘ್ರದಲ್ಲಿ ಎತ್ತಿಕೊಂಡು ಕೊಡಿಯಾಲಗುತ್ತಿನ ಆ ಒಂದು ಬಂದಂತ 25 ಜನರು ಮತ್ತು ನಾವೆಲ್ಲರೂ ಸ್ಯಾಂಕ್ಷನ್ ಮಾಡಿದವರು ಕಿವಿಗೆ ಕಣ್ಣಿಗೆ ಕೇಳಿ ಅವರ ವಾಟ್ಸ್ಆಪ್ ಗ್ರೂಪ್ ನಲ್ಲಿ 250 ಜನ ಇದ್ದಾರೆ. ಕೊಡಿಯಾಲಗುತ್ತು ಗ್ರೂಪ್ ನಲ್ಲಿ ವೇದವ್ಯಾಸ ಕಾಮತ್ರಿಗೆ, ಸುಧೀರ್ ಶೆಟ್ಟಿಗೆ, ಬಿಜೆಪಿಗೆ ಧನ್ಯವಾದ ಹಾಕಿದ್ದು ಸ್ಕ್ರೀನ್ ಶಾಟ್ ಕೊಡ್ತೇನೆ ನಾನು. ನಾಳೆ ಇವರು ಇನ್ಸ್ಪೆಕ್ಷನ್ ಮಾಡಿ, ಯಾಕಂದ್ರೆ ಆಡಳಿತದ ಅಧಿಕಾರಿ, ನಾನು ಆಡಳಿತದಿದ್ದೇನೆ, ನಮ್ಮ ಸರ್ಕಾರ ಇದೆ. ಹಾಗಾಗಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನ ನಾವು, ನಿಮ್ಮ ಈ ಪ್ರಚಾರವನ್ನ ಜನರು ನಂಬಲ್ಲ. ನಿಮ್ಮ ಪ್ರಚಾರವನ್ನ ಜನರಿಗೆ, ನಿಮ್ಮ ಬುದ್ಧಿ ಅನ್ನೋದು, ನಿಮ್ಮ ಹಣೆಬರ ಏನಂತ ಗೊತ್ತಿದೆ. ಹಾಗಾಗಿ ಇನ್ನೊಂದು, ಈ ತಾಳಿಪಾಡಿ ಉಮೇಶ್ ಶೇಟ್ ಅವರ ಮನೆಯ ಬಳಿ ತಡೆಗೋಡೆಯ ಬಗ್ಗೆ ಆದಂತ ವಿಚಾರಗಳನ್ನು ನಿಮ್ಗೆ ಹೇಳಿದೆ. ಈಗ ನಾನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಮೊನ್ನೆ ಐವನ್ ಡಿಸೋಜ ಅವರು ಕಾಮತ್ರು ಈಗ ಗುದ್ದಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ವೇದವ್ಯಾಸ ಕಾಮತ್ರು ಗುದ್ದಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ವೇದವ್ಯಾಸ ಕಾಮತ್ರಿಗೆ ಗುದ್ದಲಿ ಪೂಜೆ ಮಾಡ್ಲಿಕ್ಕೆ ಎಲ್ಲಿಂದ ಹಣ ಬಂತು? ನಮ್ಮ ಸರ್ಕಾರದಿಂದ ಹಣ ಬಂತು.
ಹೇಳ್ತಾರಲ್ಲ. ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ, ಯಾವುದೇ ಸರ್ಕಾರಗಳಿರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಜೆಡಿಎಸ್ ಸರ್ಕಾರ, ಯಾವುದೇ ಪಾರ್ಟಿಯ ಶಾಸಕನಿರಲಿ, ಎವ್ರಿ ಇಯರ್ 2 ಕೋಟಿ ರೂಪಾಯಿ MLA ಗ್ರಾಂಟ್ಗಳು ಬರುತ್ತೆ. ಯಾವ ಸರ್ಕಾರ ಇದ್ರು, ಯಾವ ಪಾರ್ಟಿ MLA ಇರಲಿ, ಬಿಜೆಪಿ ಸರ್ಕಾರ ಇದ್ರೆ ಕಾಂಗ್ರೆಸ್ ಪಾರ್ಟಿ MLA ಇರಲಿ, ಕಾಂಗ್ರೆಸ್ ಸರ್ಕಾರ ಇದ್ರೆ ಬಿಜೆಪಿ ಪಾರ್ಟಿ ಇರಲಿ, ಅವರು ಜೆಡಿಎಸ್ ನ ಸರ್ಕಾರ ಇರಲಿ, 2 ಕೋಟಿ ಪ್ರತಿ ವರ್ಷ ಬರುತ್ತೆ. ಇದು 5 ವರ್ಷಕ್ಕೆ 10 ಕೋಟಿ ಬರುತ್ತೇನೆ. ಇದು ಗುದ್ದಲಿ ಪೂಜೆ ಮಾಡ್ಲಿಕ್ಕೆ ಮಾಡಿದ್ರೆ ವೇದವ್ಯಾಸ ಕಾಮತ್ರಿಗೆ ಅನುದಾನ ಬಂದಿದೆ ಅಂತ ಹೇಳುವಂತ ಮಾತನ್ನ ಹೇಳುವಂತ ಅಧಿಕಾರ ಅವರಿಗಿಲ್ಲ. ವಿಧಾನ ಪರಿಷತ್ ಸದಸ್ಯರಿಗೂ 2 ಕೋಟಿ ಇದೆ. ಇಟ್ ಇಸ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಇಟ್ ಈಸ್ ಡೀಮ್ಡ್. ಬರಲೇಬೇಕದು. ಕರ್ನಾಟಕದ 75 ವರ್ಷದ ಸ್ವತಂತ್ರದ ನಂತರದ ಇತಿಹಾಸದಲ್ಲಿ MLA ಫಂಡ್ ಅನ್ನ ಕೊಡ್ಲಿಕ್ಕಾಗದಂತ ಪರಿಸ್ಥಿತಿ, ಎಂತ ಕಷ್ಟದ ಪರಿಸ್ಥಿತಿ ಆದ್ರೂ ಕೊಡ್ಲಿಕ್ಕಾಗದಂತ ಪರಿಸ್ಥಿತಿ ಆಗಲಿಲ್ಲ. ಹಾಗಾಗಿ ಅದು ಬರಲೇಬೇಕು. ಅದನ್ನ ಗುದ್ದಲಿ ಪೂಜೆ ಮಾಡಿದ್ರೆ ವೇದವ್ಯಾಸ ಕಾಮತ್ರು ಹಣ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಗುದ್ದಲಿ ಪೂಜೆ ಮಾಡ್ತಾ ಇಲ್ಲ ಇವರು ಅಂತ ಕೇಳ್ತಾರಲ್ಲ, ಇದು ಒಂದು. ಇನ್ನೊಂದು ಬಹಳ ಒಳ್ಳೆಯ ಸ್ಟೋರಿ ಹೇಳ್ತಾರೆ. ನಮ್ಮ ಸರ್ಕಾರ ಇರುವಾಗ ಸರಿಸುಮಾರು ಒಂದು 24 ಕೋಟಿ ರೂಪಾಯಿ PWD ಅನುದಾನವನ್ನ ನಾನು ಸ್ಯಾಂಕ್ಷನ್ ಮಾಡಿದ್ದೆ. ಬಸವರಾಜ ಬೊಮ್ಮಾಯಿ ಅವರು ಇರುವಾಗ 24 ಕೋಟಿ ರೂಪಾಯಿ ಅನುದಾನ, 26 ಕೋಟಿ ನಾನು ಪಿಡಬ್ಲ್ಯೂಡಿ ಅನುದಾನವನ್ನ 24 ಕೋಟಿ ರೂಪಾಯಿ ನನ್ನ ಸರ್ಕಾರ ಇರುವಾಗ. ಮೊದಲನೇದಾಗಿ ತಿಳ್ಕೊಳ್ಳಿ, ಮಂಗಳೂರಿನ ಜನತೆಗೆ ಹೇಳ್ತೇನೆ, ಮಾಧ್ಯಮದವರಿಗೆ ಹೇಳ್ತೇನೆ, ನಗರ ಭಾಗದ ಶಾಸಕರಿಗೆ, ಮಹಾನಗರ ಪಾಲಿಕೆ ವ್ಯಾಪ್ತಿಯ ಶಾಸಕರಿಗೆ PWD ಅನುದಾನ ಬರುವುದೇ ಇಲ್ಲ. ಇದು ಎಲ್ಲವೂ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಜಾಗ ಆದ ಕಾರಣ ನಗರಾಭಿವೃದ್ಧಿ ಇಲಾಖೆಯವರೇ ಹಣ ಕೊಡಬೇಕು. ಇಲ್ಲಿ ಮಂಗಳೂರಿನ ನಗರದೊಳಗಡೆ ಒಂದೇ ಒಂದು ರಸ್ತೆ PWD ಇಲ್ಲದ ಕಾರಣ, PWD ರಸ್ತೆಗಳು ಇಲ್ಲದ ಕಾರಣ PWD ಅನುದಾನ ಬರೋದಿಲ್ಲ. ಆದ್ರೆ ನಮ್ಮ ಸರ್ಕಾರ ಇರುವಾಗ 150 ಕೋಟಿಗೂ ಹೆಚ್ಚಿನ PWD ಅನುದಾನವನ್ನ ನಗರ ಭಾಗಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೇನೆ ನಾನು. ದಟ್ ಈಸ್ ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಹೇಳುವಂತ ಆಧಾರದಲ್ಲಿ. ಬಿಕಾಸ್ ನ್ಯಾಷನಲ್ ಹೈವೇ ಅವರು ನ್ಯಾಷನಲ್ ಹೈವೇ ರಸ್ತೆ ಮಾಡ್ತಾರೆ, PWD ರಸ್ತೆ ಮಾಡ್ತಾರೆ, ಇನ್ನಿತರ ಇಲಾಖೆಯವರು ಅವರವರ ರಸ್ತೆಯನ್ನ ಜಿಲ್ಲಾ ಪಂಚಾಯತ್ ರಸ್ತೆ ಮಾಡ್ತಾರೆ. ಹಾಗೆ ಅವರವರ ರಸ್ತೆಯನ್ನು ಅವರವರೇ ಮಾಡ್ಬೇಕು, ನಗರ ಪಾಲಿಕೆ ರಸ್ತೆಯನ್ನು ನಗರ ಪಾಲಿಕೆಯವರೇ ಮಾಡ್ಬೇಕು. ಆದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗೆ ಕೊಡಿಯಂತ ಸರಿಸುಮಾರು 150 ಕೋಟಿಗೂ ಹೆಚ್ಚಿನ ಅನುದಾನವನ್ನ ನಮ್ಮ ಸರ್ಕಾರ ಇರುವಾಗ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಇರುವಾಗ ಸ್ಯಾಂಕ್ಷನ್ ಮಾಡಿದೆ. ಅದ್ರಲ್ಲಿ ಒಂದು 24-25 ಕೋಟಿ ರೂಪಾಯಿ ಕಾಮಗಾರಿ ಹತ್ರ ನನಗೆ ಟೆಂಡರ್ ಆಗಿ ಸಂಪೂರ್ಣ ಆಗುವಾಗ ಇಲೆಕ್ಷನ್ ಅನೌನ್ಸ್ ಆಯಿತು. ಇಲೆಕ್ಷನ್ ಆದ ಸಂದರ್ಭದಲ್ಲಿ ಆ ಕಾಮಗಾರಿಗಳು ಕೈಗೆತ್ತಿಕೊಳ್ಳಿಕ್ಕೆ ಆಗಲಿಲ್ಲ. ತದನಂತರ ನಮ್ಮ ಸರ್ಕಾರ ಹೋಯಿತು, ಹೊಸ ಸರ್ಕಾರ ಕಾಂಗ್ರೆಸ್ ಬಂತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಕೊಟ್ಟಂತ ಪ್ರಥಮ ಆದೇಶ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಆದೇಶ ಇರುವ ಸರ್ಕಾರ ಇರುವಾಗ ಯಾವೆಲ್ಲ ಕಾಮಗಾರಿಗಳ ಆದೇಶ ಕೊಟ್ಟಿದೆ ಅದನ್ನ ತಡೆ ಹಿಡಿಯಲಾಗಿದೆ ಅಂತೇಳಿ ಆದೇಶ ಕೊಟ್ಟರು. ಅವಾಗ ಈ 24-25 ಕೋಟಿ ಕಾಮಗಾರಿಗಳು ತಡೆ ಹಿಡಿಯಲಾಗಿತ್ತು. ಅವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಅನುಮತಿ ತಗೊಂಡು ಸ್ಯಾಂಕ್ಷನ್ ಮಾಡಿದಂತ 24-25 ಕೋಟಿಯ ಕಾಮಗಾರಿಗಳನ್ನು ತಡೆ ಹಿಡಿದ್ರು. ಅವಾಗ 24-25 ಕಾಮಗಾರಿಗಳಿಗೆ ಕೂಡ ನಾನು ಗುದ್ದಲಿ ಪೂಜೆ ಮಾಡಿ ಆಗಿತ್ತು, ಶಿಲಾನ್ಯಾಸ ಮಾಡಿ ಆಗಿತ್ತು. ಆದ್ರೆ ಎಲ್ಲಾ ಫೋಟೋ, ಎಲ್ಲಾ ದಾಖಲೆ PWD ಇಲಾಖೆಯ ಇಂಜಿನಿಯರ್ಗಳೊಂದಿಗೆ ನಾನು ಸತೀಶ್ ಜಾರಕಿಹೊಳಿ ಅವರ ಮಂತ್ರಿಗಳ ಹತ್ರ ಹೋದೆ. ಸರ್, ಗುದ್ದಲಿ ಪೂಜೆ ಆಗೋದಾಗಿತ್ತು ನೋಡಿ ಸರ್. ಗುದ್ದಲಿ ಪೂಜೆ ಆದ ನಂತರ ನೀವು ನಿಲ್ಲಿಸಿದ್ರೆ ನೀವೊಂದು ಬಹಳ ದೊಡ್ಡ ರೀತಿಯ ನಾಯಕರು, ನಿಮ್ಮ ಒಂದು ಹೆಸರಿಗೆ ಒಳ್ಳೆಯ ಹೆಸರು ಬರಲ್ಲ. ನೀವು ಗುದ್ದಲಿ ಪೂಜೆ ಆದ ಕಾಮಗಾರಿ ನಿಲ್ಲಿಸಬಾರ್ದು ಸರ್. ಅವರು ತಕ್ಷಣ ಅಧಿಕಾರಿಗಳಿಗೆ ಕರೆದು ಕೇಳಿದ್ರು, ಗುದ್ದಲಿ ಪೂಜೆ ಆಗಿದೇನ್ರಿ ಅಂತ. ಹೌದು ಅಂತ ಹೇಳಿ. ಯಾವಾಗ ಅಂತ ಕೇಳಬೇಕು ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಮಂಗಳೂರಿಗೆ ಬಂದಾಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಆಗಿತ್ತು. ಆ ಸಭೆಯಲ್ಲಿ SC ಸೆಕ್ರೆಟರಿ, ಕೆಳ ಹಂತದ ಎಲ್ಲ ಅಧಿಕಾರಿಗಳು ಆಗಿದೇನ್ರಿ ವೇದವ್ಯಾಸ ಕಾಮಗಾರಿ ಅಂತ ಕೇಳಿದ್ರು. ಆಗಿದೆ, ಹಾಗಾದ್ರೆ ಇದಕ್ಕೆ ರೆಕಮೆಂಡ್ ಮಾಡಿ ನಾಳೆ ಲೆಟರ್ ಕೊಡಿ, ಅನುಮೋದನೆ ಕೊಡ್ತೇನೆ. ಕಾಮತ್ರ, ಯು ಡೋಂಟ್ ವರಿ, ಐ ವಿಲ್ ಗಿವ್ ದ ಆರ್ಡರ್. ನೀವು ಗುದ್ದಲಿ ಪೂಜೆ ಮಾಡಿದಂತ ನಿಲ್ಲಿಸಬಾರ್ದು. ಅದು ಈ ಹಿಂದೆ ಆರ್ಡರ್ ಕೊಟ್ಟ ನಿಲ್ಲಿಸಿದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಸರಿ ಇಲ್ಲ, ಅದು ತಪ್ಪು ಅಂತ ಹೇಳಿ ಭಾವನೆ ಹೇಳ್ತೇನೆ, ಕೊಡಿಸ್ತೇನೆ ಅಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಧನ್ಯವಾದ ಕೊಡ್ತೇನೆ. ತಡೆ ಹಿಡಿದ ಕಾಮಗಾರಿಗಳಿಗೆ ಅವರು ಅನುಮತಿ ಕೊಟ್ಟರು. ಆ 25 ಕೋಟಿ ಕಾಮಗಾರಿಗಳನ್ನ ನಮ್ಮ ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮೋದನೆ ಪಡ್ಕೊಂಡು ಮಾಡಿದಂತ ಕಾಮಗಾರಿಗಳ ಕಾಂಗ್ರೆಸ್ ಸರ್ಕಾರ ಬಂದ ತಡೆ ಹಿಡಿದ ನಂತರ ಪುನರಪಿ ಇವತ್ತು ಸತೀಶ್ ಜಾರಕಿಹೊಳಿ ಅನುಮತಿ ತೆಗೆದುಕೊಂಡು ಆ ಗುದ್ದಲಿ ಪೂಜೆ ಮಾಡ್ತಾ ಇದ್ದೀನಿ. ವೇದವ್ಯಾಸ ಕಾಮತ್ರ ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ. ಯಾರು ಕೊಟ್ಟ ಹಣ ಅಂತ ಕೇಳ್ತಾರಲ್ಲ ಈ ಪುಣ್ಯಾತ್ಮ. ಇವತ್ತು ಹೇಳಿ, ಯಾರು ಕೊಟ್ಟ ಹಣ? ನಮ್ಮ ಸರ್ಕಾರ ಇರುವಾಗ ಅನುಮತಿ ಕೊಟ್ಟಂತ, ಆದೇಶ ಕೊಟ್ಟಂತ ಅನುದಾನ ಇದು ಒಳ್ಳೇದಾಗಿದೆ. ನಾನು ನಿಮ್ಗೆ ಒಂದು 500 ರೂಪಾಯಿ ಕೊಡುದು,
ಪುನರಪಿ 500 ರೂಪಾಯಿ ನಿನ್ನೆ ತೆಗೆದುಕೊಂಡು ಇಲ್ಲಿ ಇಡುದು, ಮತ್ತೆ ನೀವು ಕೊಡಿದಾಗ ವಾಪಸ್ 500 ರೂಪಾಯಿ ಕೊಡುದು, ಮತ್ತೆ ನಾನು ಕೊಟ್ಟು ಹೇಳುದು. ಏನ್ರಿ ನಾಟಕ? ಅಂತ ನಾಟಕ ಮಾಡಿದ ತಕ್ಷಣ ಆ ಕಾಮಗಾರಿಗಳನ್ನ ಅನುಮೋದನೆ ತಗೊಂಡು ಮಾಡಿದಂತ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡ್ತಾ ಇದ್ದೇನೆ. ಇದು ಒಂದು. ನಾನಿವತ್ತು ಐವನ್ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಕಳೆದ 2.5 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದ ಈ ಹಿಂದೆ ಮಾಡಿದಂತ ಕಾಮಗಾರಿಗಳ ಅನುಮೋದನೆ ಕೊಟ್ಟಂತ ಕಾಮಗಾರಿಗಳ ಅನುಷ್ಠಾನ ಬಿಟ್ಟು ನಿಮ್ಮ ಸರ್ಕಾರ 2.5 ವರ್ಷಗಳಲ್ಲಿ ಮಂಗಳೂರಿನಲ್ಲಿ ಯಾವ ಕಾಮಗಾರಿಗಳಿಗೆ ನಿಮ್ಮ ಸರ್ಕಾರನೇ ಅನುಮೋದನೆ ಕೊಟ್ಟು ನೀವು ಪ್ರಾರಂಭ ಮಾಡಿದಂತ ಕಾಮಗಾರಿಗಳ ಲಿಸ್ಟ್ ಕೊಡಿ. ಇವತ್ತು ನನ್ನ ಮಾಧ್ಯಮದ ಬಂಧುಗಳಿಗೆ ಹೇಳ್ತೇನೆ, ಇಡೀ ಮಂಗಳೂರಿನಲ್ಲಿ, ಇಡೀ ಕರಾವಳಿಯ ಕರ್ನಾಟಕದಲ್ಲಿ ಗಿನ್ನಿಸ್ ದಾಖಲೆಯನ್ನ ಮಾಡಿದ್ದೇವೆ ನಾವು. ಒಂದೇ ದಿವಸ 83 ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಂಗಳೂರಿನಲ್ಲಿ ನಾನು ಮಾಡಿದ್ದೇನೆ. 83 ಕಡೆಗಳಲ್ಲಿ ಗುದ್ದಲಿ ಪೂಜೆ. ಇದು ನಮ್ಮ ಸರ್ಕಾರ ತಾಕತ್ತು, ನಾವು ಮಾಡಿದ್ದೇವೆ. ಇವತ್ತು ಎಷ್ಟು ದಿವಸಕ್ಕೆ ಎಷ್ಟು ಗುದ್ದಲಿ ಪೂಜೆ ಆಗ್ತಾ ಇದೆ? ಗುದ್ದಲಿ ಪೂಜೆ ಆಗದ ರೀತಿಯ ಸರಿಸುಮಾರು ಗುದ್ದಲಿ ಪೂಜೆ ಆಗದ ರೀತಿಯಲ್ಲಿ ಅವರು ವ್ಯವಸ್ಥಿತವಾಗಿ ಒಂದೇ ಒಂದು ಅನುದಾನವನ್ನ ಕೊಡಿದೆ. ಮತ್ತು ನನಗೆ ಬಹಳ ದುಃಖ ಆಗತ್ತೆ. ಸ್ವಲ್ಪ 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 ಮಟ್ಟಿಗೆ ಮಾಹಿತಿಗಳನ್ನು ಪಡ್ಕೊಳ್ಬೇಕು, ಸ್ವಲ್ಪ ಮಟ್ಟಿಗೆ ಇತಿಹಾಸವನ್ನ ತಿಳ್ಕೊಳ್ಬೇಕು. ಪ್ರತಿ ವರ್ಷ ಪ್ರಕೃತಿ ವಿಕೋಪದಲ್ಲಿ ದೊಡ್ಡದಾದ ಮಳೆ ಬಂದಾಗ ಯಾವ ಸರ್ಕಾರ ಇದ್ರು ಪ್ರಕೃತಿ ವಿಕೋಪದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಟ್ಟಾದ ಪ್ಯಾಕೇಜ್ ಮಾಡಿ ಪ್ರತಿ ವರ್ಷ ಪ್ರಕೃತಿ ವಿಕೋಪದಲ್ಲಿ ಹಾನಿಯಾದದಕ್ಕೆ 5, 8, 10 ಕೋಟಿ ಕೊಡ್ತಾರೆ. ಮೊನ್ನೆ ಪ್ರಕೃತಿ ವಿಕೋಪದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಹಾಳದಂತ ರಸ್ತೆ ಚರಂಡಿಗಳಿಗೆ ಮತ್ತು ಇನ್ನಿತರಗಳ ನಾವು ಮುಖ್ಯಮಂತ್ರಿಗಳಿಗೆ, ನಾವು ಅಧಿಕಾರಿಗಳಿಗೆ, ನಮ್ಮ ಸರ್ಕಾರ ಇರುವ ಕಾಂಗ್ರೆಸ್ನವರಿಗೂ ಕೊಟ್ಟಿದ್ದೇವೆ. ಪ್ರಕೃತಿ ವಿಕೋಪದಲ್ಲಿ ಇಟ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಬಹಳ ಹೆಚ್ಚಿನ ಮಳೆ ಬರುವಂತ ಈ ಕರಾವಳಿ ಭಾಗಕ್ಕೆ ಪ್ರಕೃತಿ ವಿಕೋಪಕ್ಕೆ ಅವರು ಎಲ್ಲ ಇಲಾಖೆಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ 9 ಕೋಟಿ 8 ಕೋಟಿ 9 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಅದಕ್ಕೆ ಏನು ಅಂತ ಕೇಳಿದ್ರೆ ಅದಕ್ಕೆ SR ರೇಟ್ಸ್ ಬೇರೆ, ರಾಷ್ಟ್ರೀಯ ಮಟ್ಟದ ಒಂದು ರೇಟ್ ಫಿಕ್ಸೇಷನ್ ಉಂಟು. ಆ ಪ್ರಕಾರ ನನ್ನ ಕ್ಷೇತ್ರದಲ್ಲಿ ಹಾನಿಯಾದದ್ದು 100 ಕೋಟಿ ಇದ್ರು, ನನ್ನ ಕ್ಷೇತ್ರದಲ್ಲಿ ಹಾನಿಯಾದದ್ದು 100 ಕೋಟಿಗೂ ಅಧಿಕ ಇದ್ರು. 9 ಕೋಟಿಯೋ 8.5 9 ಕೋಟಿ 10 ಕೋಟಿ ಒಳಗಡೆ ತನಕ ಕೊಟ್ಟಿದ್ದಾರೆ ನನಗೆ. ಆ ಕಾಮಗಾರಿಗಳು ಇನ್ನು ಸದ್ಯದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಐವನ್ ಡಿಸೋಜರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಮಂಗಳೂರು ನಗರ ದಕ್ಷಿಣದ ವಿವಿಧ ಭಾಗದಲ್ಲಿ ಮಳೆಯಿಂದ ಹಾನಿಯಾದ ಉಂಟಾದ ಕುಸಿದು ಬಿದ್ದ ಗೋಡೆಗಳು ಕಾಮಗಾರಿಗಳ ಪುನರ್ಕೈಗೆತ್ತಿಕೊಳ್ಳಲು ಸರ್ಕಾರದಿಂದ 10 ಕೋಟಿ ಅನುದಾನ. ಸ್ವಾಮಿ, ಈ ಪ್ರಕೃತಿ ವಿಕೋಪ ಆಗಿ ಈ ಕಾಮಗಾರಿಗಳನ್ನ ಸರ್ಕಾರಕ್ಕೆ ಕಳಿಸುವಂತ ಸಂದರ್ಭದಲ್ಲಿ ಐವನ್ ಡಿಸೋಜರ್ ವಿಧಾನ ಪರಿಷತ್ ಸದಸ್ಯರಲ್ಲ ಸರ್. NDRF ನಾಮ್ಸ್ ಪ್ರಕಾರ ಬರುವಂತದ್ದು. ಅವರು ವಿಧಾನ ಪರಿಷತ್ ಸದಸ್ಯರಾದಾಗ ಇದು ಯಾವ ಸಂದರ್ಭದಲ್ಲಿ ಸಲ್ಲಿಕೆ ಆದದ್ದು ಒಟ್ಟಾರೆ ಮಾತಾಡ್ಲಿಕ್ಕೆ ಗೊತ್ತುಂಟು. ಏನು ಕೂಡ ರಾಜಕೀಯವಾಗಿ ಲಾಭ ತಗೊಳ್ಬೇಕು ಅಂತ ಹೇಳುವಂತ ಕಾರಣದಿಂದ ಈ ರೀತಿ ಒಂದು ಹೇಳಿಕೆ ಕೊಟ್ರೆ ಆಯ್ತು. ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಅಂತ ಹೇಳಿದೆ, ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ನಾನು 3 ಮಾಡಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ 1 ಅರ್ಧದಲ್ಲಿ ಕಾಮಗಾರಿ ನಿಲ್ಲಿಸಿದ್ರು. ಸರಿಸುಮಾರು 60 ಕೋಟಿ ಕಾಮಗಾರಿ ನಿಲ್ಲಿಸಿದ್ದಾರೆ. ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದು ಕೊಡಿಯಪ್ಪ ಅಂತ ಹೇಳಿದ್ರೆ ಕೊಡ್ತಾ ಇಲ್ಲ. ಈಗ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ 2 ಕೊಟ್ಟಿದ್ದಾರೆ. ಪ್ರತಿ ಮಹಾನಗರ ಪಾಲಿಕೆಗೆ 200 ಕೋಟಿ ಅಂತ ಕೊಟ್ಟಿದ್ದಾರೆ. ಏನ್ರಿ ವೇದವಸ್ಕ ಮಾತ್ರ ಕ್ಷೇತ್ರಕ್ಕೆ ಮಾತ್ರ ಕೊಟ್ರ? ಈ ರಾಜ್ಯದ 12, 13 ಮಹಾನಗರ ಪಾಲಿಕೆಗೂ 200 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಬಹಳ ವಿಶೇಷ ಇದೆ. 7.5% ಮಹಾನಗರ ಪಾಲಿಕೆ ಹಾಕಬೇಕು, 7.5% ರಾಜ್ಯ ಸರ್ಕಾರದ್ದು, 85% ಸಾಲ, 200 ಕೋಟಿ. ಹಾಗೆ 13 ಮಹಾನಗರ ಪಾಲಿಕೆಗೆ 2600 ಕೋಟಿಯಲ್ಲಿ 7.5% belongs to that local bodies and 7.5% belongs to state government. Rest 85% ಸಾಲ. ಆ ಸಾಲ ನಾಳೆ ಎಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಕಾಮಗಾರಿ ಮಾಡಿದಂತ ವ್ಯವಸ್ಥೆಯ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾರು ಏನು ಗತಿ ಗೊತ್ತಿಲ್ಲ. ಇದು ಜನರಿಗೆ ಹೊರೆ ಅಲ್ಲ. ನೀವು 85% ಸಾಲ ತೆಗೆಸಿ ಕಾಮ ಕೊಡಿ. ಇವರು ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ 2 ಅಲ್ಲಿ 200 ಕೋಟಿ ನಮ್ಮ ಸರ್ಕಾರ ಕೊಟ್ಟಿದೆ. 85% ಆಫ್ ದ 200 ಕೋಟಿ ಇಟ್ ಇಸ್ ಲೋನ್ ಕಾಂಪೊನೆಂಟ್. ನಾನು ಇದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಈಗ ಹೊಸ ಬರುತ್ತೆ, ಇದನ್ನು ಸ್ವಲ್ಪ ತೆಕ್ಕೊಳ್ಳಿ. ಯಾಕಂದ್ರೆ ನಾಳೆ ಡೈಲಿ ಇವರ ಹಣೆ ಬರಹನ್ನ ಹೇಳಲಿಕ್ಕೆ ನಮಗೆ ಪತ್ರಿಕಾಗೋಷ್ಠಿ ಮಾಡ್ಲಿಕ್ಕೆ ನಾವು ಬಿಜೆಪಿಯವರು ನಿರಂತರ ಪತ್ರಿಕಾಗೋಷ್ಠಿ ಮಾಡಲ್ಲ. ಕಾಂಗ್ರೆಸ್ನವರು 10 ಜನ ಪತ್ರಿಕಾಗೋಷ್ಠಿ ಮಾಡಿ, ಯಾಕಂದ್ರೆ ಅವರ ಜೀವನ ವ್ಯವಸ್ಥೆಗಳು ಅವ್ರ ರಾಜಕೀಯವಾಗಿ ಲಾಭ ಪಡ್ಕೊಳ್ಳದೆ ಪತ್ರಿಕಾಗೋಷ್ಠಿ ಮಾಡ್ಕೊಂಡು. ಮಂಗಳೂರಿನಲ್ಲಿ ಎಲ್ಲ ಹೋಲ್ಡಿಂಗ್ಸ್ ಹಾಕಿದ್ದಾರೆ. ತುಂಬಾ ಬೇರೆ ಬೇರೆ ಹೋಲ್ಡಿಂಗ್ಸ್ ಕಂಪನಿಗಳಿದೆ. ಉದಾಹರಣೆಗೆ
ಶೀಲಾ ಅಡ್ವರ್ಟೈಸರ್ಸ್ ಇರ್ಬೋದು, ಗಿಡಿ ಇರ್ಬೋದು, ಕಲ್ಕೂರ ಇರ್ಬೋದು, ಜ್ಯೋತಿ ಇರ್ಬೋದು, ಹೀಗೆ ಇಂದ ತುಂಬಾ ಕಂಪನಿಗಳು, ಅಡ್ವರ್ಟೈಸ್ಮೆಂಟ್ ಕಂಪನಿಗಳು ಕಳೆದ ಹಲವಾರು ವರ್ಷಗಳಿಂದ ಕಾರ್ಪೊರೇಷನ್ ಜಾಗದಲ್ಲಿ ಇರ್ಬೋದು, ಖಾಸಗಿ ಜಾಗದಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕಿ ಅವರು ಅದರ ರೆವೆನ್ಯೂವನ್ನ ಖಾಸಗಿಯವರಿಗೆ ರೆವೆನ್ಯೂ ಕೊಡ್ತಾರೆ, ಕಾರ್ಪೊರೇಷನ್ ಜಾಗದ ಕಾರ್ಪೊರೇಷನ್ ರೆವೆನ್ಯೂ ಕೊಡ್ತಾರೆ. ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಯಾರೋ ಬಹಳ ತಮಿಳುನಾಡು, ಆಂಧ್ರ ಪ್ರದೇಶದ ಒಬ್ಬ ಉದ್ದಿಮೆದಾರನಿಗೆ ಇನ್ನು ಮುಂಬರುವ ದಿನಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಾಲಿಕೆಯ ಜಾಗದಲ್ಲಿ ಇದ್ದಂತ ಎಲ್ಲ ಹೋರ್ಡಿಂಗ್ಸ್ ಅನ್ನ ಒಬ್ನಿಗೆ ಔಟ್ ರೇಟ್ ಅವನಿಗೆ ಟೆಂಡರ್ ಕೊಟ್ಟು ಅವನು ಇನ್ನು ಅದರದ್ದು ನಾಳೆ ನಿಮ್ಗೆ ಏನಾದ್ರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಅಲ್ಲಿ ಹಾಕ್ಬೇಕಾದ್ರೆ ಆ ತಮಿಳುನಾಡಿನ ಕಂಪನಿಯೋ ಆಂಧ್ರ ಪ್ರದೇಶ ಕಂಪನಿಯನ್ನು ಕಾಂಟ್ಯಾಕ್ಟ್ ಮಾಡಿ ಅವನು ಹೇಳಿದ ರೇಟಿಗೆ ಇಡೀ ಮಂಗಳೂರಿನ ಎಲ್ಲಾ ಮಹಾನಗರ ಪಾಲಿಕೆಯಲ್ಲಿರುವಂತ ಹೋರ್ಡಿಂಗ್ಸ್ ಅದರ ಅಧಿಕಾರ ಅವನಿಗೆ. ಈಗ ಏನಾಗಿದೆ, ಈಗ ಆಲ್ರೆಡಿ ಬೇರೆಯವರು ಇಲ್ಲಿ ಲೋಕಲ್ ಇದ್ದಾರೆ. ಲೋಕಲ್ ಇದ್ದವರು ಅದು ತಿಂಗಳು ರಿನ್ಯೂವಲ್ ಆಗ್ತಾ ಇರ್ಬೇಕಲ್ಲ. ಈ ಕೆಲವು ಇವತ್ತು ಲ್ಯಾಪ್ಸ್ ಆಗ್ತಾರೆ, 1 ವರ್ಷಕ್ಕೆ ರಿನ್ಯೂವಲ್ ಮಾಡಿರ್ತಾರೆ. ಇವತ್ತು 1 ವರ್ಷಕ್ಕೆ ಈ ತಿಂಗಳಲ್ಲಿ ಯಾವುದೆಲ್ಲ ರಿನ್ಯೂವಲ್ ಉಂಟು, ಮಹಾನಗರ ಪಾಲಿಕೆ ರಿನ್ಯೂವಲ್ ಮಾಡಲ್ಲ. ಅವನಿಗೆ ಸ್ಟೇಟ್ ಗವರ್ಮೆಂಟ್ ಆರ್ಡರ್ ಪ್ರಕಾರ ತಮಿಳುನಾಡಿನವರು ರಿನ್ಯೂವಲ್ ಮಾಡ್ತಾರೆ. ಇಲ್ಲಿ ಲೋಕಲ್ ಆವಾಗ ಒಂದು 6 ತಿಂಗಳಾಗುವಾಗ ರಿನ್ಯೂವಲ್ ಆಗ್ತಾ ಲೋಕಲ್ ನವನು ಔಟ್ ಆಗ್ತಾ ಹೊರಗಡೆ ಹೋಗ್ತಾನೆ. ಆ ತಮಿಳುನಾಡು ಯಾವ್ದೋ ಕಂಪನಿಯವನು ಆ ಹೊಂದಾಣಿಕೆ ಒಡಂಬಡಿಕೆ ಮಾಡ್ಕೊಂಡು ಇದಾರಲ್ಲ ಮಂತ್ರಿಗಳೊಂದಿಗೆ, ಅವರು ಇಲ್ಲಿ ಬಂದು ಎಲ್ಲ ಹೋರ್ಡಿಂಗ್ಸ್ ಹಾಕ್ತಾರೆ. ನಾಳೆ ನಿಮ್ದು ಪತ್ರಕರ್ತ ಸಂಘದ ಒಂದು ಕಾರ್ಯಕ್ರಮ ಇದೆ, ಅಲ್ಲಲ್ಲಿ ಒಂದು 10 ಹೋರ್ಡಿಂಗ್ಸ್ ಹಾಕ್ಬೇಕು. ಪತ್ರಕರ್ತರ ಸಂಘದ ಬಹಳ ದೊಡ್ಡ ಟೋಟಲ್ ಮಂಗಳೂರಿನಲ್ಲಿ ಎಷ್ಟಿದೆ ಅಂತ ಹೇಳೋದು ದಾಖಲೆಗಳನ್ನು ಬೇಕಾದ್ರೆ ನೋಡಿ ಹೇಳ್ತೇನೆ ಕೇಳಿ. ಫ್ಲೆಕ್ಸ್ ಹಾಕ್ಲಿಕ್ಕೆ ಅನುಮತಿ ಇಲ್ಲಲ್ಲ, ಕೇಸ್ ಹಾಕ್ತಾರೆ. ಕಾಂಗ್ರೆಸ್ ನೋಡಿದ್ರೆ ಮಾತ್ರ ಫ್ಲೆಕ್ಸ್ ಹಾಕ್ಬೋದು. ಬಿಜೆಪಿಯವರು ಮತ್ತು ಪತ್ರಕರ್ತರು ಯಾರು ಫ್ಲೆಕ್ಸ್ ಹಾಕಿದ್ರು ನಾಳೆ ಕಮಿಷನ್ ನೋಟಿಸ್ ಕೊಡ್ತಾರೆ. ನಾನು ಇಲ್ಲಿಗೆ ಮುಗಿಲಿಲ್ಲ, ಇಲ್ಲಿ ಕೇಳಿ ಹೇಳ್ತೀನಿ, ಪತ್ರ ಉತ್ತರ ಕೊಡ್ತಾರೆ. ಸರ್, ಈಗ ಒಂದು ಹೋರ್ಡಿಂಗ್ಸ್ ಕಂಪನಿಯವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವನು ಹಾಕುದು. ಈಗ ಈ ಎಲ್ಲ ಹೋರ್ಡಿಂಗ್ಸ್ ಕಂಪನಿಯವರು ಅವರು ತುಂಬಾ ಅವರ ಹೋರ್ಡಿಂಗ್ಸ್ ಬೋರ್ಡ್ಗಳಿದೆ, ಅದು ರಿನ್ಯೂವಲ್ ಬಂದಾಗ ಕಾರ್ಪೊರೇಷನ್ ಜಾಗದಲ್ಲಿದೆ, ಕಾರ್ಪೊರೇಷನ್ ಅವರಿಗೆ ಅಗ್ರಿಮೆಂಟ್ ಮಾಡಬೇಕು. ಆ ಹೋರ್ಡಿಂಗ್ಸ್ ಕಂಪನಿ ಮಾಡಲ್ಲ, ಬೆಂಗಳೂರಿನವರಿಗೆ ಮಾಡಬೇಕು, ಮೈಸೂರು ತಮಿಳುನಾಡಿನವರಿಗೆ ಮಾಡಬೇಕು. ಈ ರೀತಿ ಮಾಡ್ಕೊಂಡು ಇಲ್ಲಿ ಲೋಕಲ್ ಪ್ಲೇಯರ್ಸ್ ಅನ್ನು ತೆಗೆದು ಹೊರಗಡೆ ಬಿಸಾಡುದು, ಮತ್ತೆ ಎಲ್ಲವೂ ಅಲ್ಲಿಂದ ಆಪರೇಟ್ ಮಾಡುದು, ಅಲ್ಲಿಂದ ಕೆಲಸ ಕಾರ್ಯ ಮಾಡುದು, ಸ್ಟೇಟ್ ನಲ್ಲಿ ಕೂತ್ಕೊಂಡು ಮಂಗಳೂರಿನ ಹೋರ್ಡಿಂಗ್ಸ್ ಅನ್ನು ಮಾಡುದು. ಇದು ಮಾಡಿದ್ದಾರೆ. ಅದಕ್ಕೆ ಪಾಪ ಆ ಹೋರ್ಡಿಂಗ್ಸ್ ಕಂಪನಿಯವರು, ಮಂಗಳೂರಿನ ಲೋಕಲ್ ಹೋರ್ಡಿಂಗ್ಸ್ ಮಳಿಗೆಯವರು, ದೇ ವೆಂಟ್ ಟು ಕೋರ್ಟ್. ಅವರು ಕೋರ್ಟಿಗೆ ಹೋದಾಗ ಇವತ್ತು ನಿನ್ನೆ ಅವರನ್ನ ಕರೆದು ಅವರಿಗೆ ದಬಾಯಿಸಿ ಕೋರ್ಟಿನ ನೀವು ಹಾಕಿದಂತ ಅರ್ಜಿಯನ್ನ ಹಿಂಪಡ್ಕೊಳ್ಬೇಕು ಅಂತೇಳಿ ದಬಾಯಿಸ್ತಾರೆ. ಕಾಂಗ್ರೆಸ್ನ ಕಡೆಯಿಂದ ದಬಾವಣೆ ಆಗ್ತಾ ಇದೆ. ಅವರನ್ನು ದಬಾಯಿಸಿ ಯು ಶುಡ್ ಟೇಕ್ ಬ್ಯಾಕ್ ಆಫ್ ಆಲ್ ಯುವರ್ ಕೇಸಸ್, ನೀವು ಈ ಹೋರ್ಡಿಂಗ್ಸ್ ನ ಬಗ್ಗೆ ಹಾಕಿದಂತ ರಿಟ್ ಅನ್ನ ಹಿಂದೆ ತೆಗಿಬೇಕು ಅಂತೇಳಿ ಅವರಿಗೆ ದಬಾಯಿಸ್ತಾ ಇದ್ದಾರೆ. ಇವರಿಗೆ ಸರ್ಕಾರ ಇದೆ ಅಂತೇಳಿ ದಬಾಯಿಸುವಂತ ಕೆಲಸ ಕಾರ್ಯಗಳು ಮಾಡಿ ಈ ರೀತಿಯ ಇಂಡಿವಿಜುವಲ್ಗಳು ಮಧ್ಯಮ ವರ್ಗದ ಉದ್ದಿಮೆದಾರರನ್ನ ಕಷ್ಟಪಟ್ಟು ನಾಳೆ ಅವರಿಗೆ ಕೊಡುವಂತ ಕೆಲಸ ಕಾರ್ಯಗಳು. ಈ ಹಿಂದೆ ಲೋಕಲ್ಗೆ ಕೊಡ್ಬೇಕು ಪಾದಯಾತ್ರೆ ಮಾಡಿದ್ರಲ್ಲ, ಈಗ ತಮಿಳುನಾಡಿನವರಿಗೆ ಕೊಡ್ತಾ ಇದ್ದೀರಲ್ಲ ಸ್ವಾಮಿ. ಎಲ್ಲಿ ಹೋದ್ರು ಕಾಂಗ್ರೆಸ್ನವರು? ನಿಮ್ ಸರ್ಕಾರ ಮಾಡಿದಂತ ಈ ಆದೇಶವನ್ನ ಪ್ರಶ್ನೆ ಮಾಡುವಷ್ಟು ಸಾಮರ್ಥ್ಯ ನಿಮ್ಗಿಲ್ವಾ? ಕೇಳಿ. ಇನ್ನು ನಾಳೆ ಅವನು ಅಲ್ಲಿ ಕೂತು ಬಾಡಿಗೆ ಈ ಹೋರ್ಡಿಂಗ್ಸ್ಗೆ ಅವನು ನಿರ್ಧಾರ ಮಾಡೋದು, ಅವನು ಹೇಳಿದ ಬಾಡಿಗೆ ನೀವು ಕೊಡ್ಬೇಕು. ಮಂಗಳೂರಿನ ಯಾವುದೆಲ್ಲ ಕಂಪನಿಗಳು ಇಲ್ಲಿ ಅಡ್ವರ್ಟೈಸ್ಮೆಂಟ್ಗೆ ಹೋಗ್ತಾವ ಅವ್ರು ಹೇಳಿದ್ರು, ಈಗ ವರ್ಷಕ್ಕೆ 50,000 ರೂಪಾಯಿ ಬಾಡಿಗೆ ಆದ್ರೆ ನಾಳೆ ಅವನು 5 ಲಕ್ಷ ಕೇಳ್ತಾರೆ. ಇವ್ರು ಬೇಕಾದ್ರೆ ಕೊಡ್ಬೇಕು, ಇಲ್ಲದಿಲ್ಲ. ಒಬ್ಬನೇ ಒನ್ ಮ್ಯಾನ್ ಓನರ್. ಈ ರೀತಿಯ ಮಾನಸಿಕತೆ ಒಂದಿಗೆ ನೀವು ಆಡಳಿತ ನಡೆಸ್ತೀರಿ ಅಂತ ಹೇಳಿದ್ರೆ ನಿಮ್ಮ ಆಡಳಿತದ ದುರುಪಯೋಗ ಎಷ್ಟು ಮಾಡ್ತೀರಿ? ಒಂದು ಕಡೆಯಿಂದ ಬಿಜೆಪಿಯವರು ಮಾಡಿದ ಕಾಮಗಾರಿಗಳು ಬಂದು ನಿಂತು ಫೋಟೋ ಹೊಡೆಸ್ಕೊಳ್ತೀರಿ, ಒಂದು ಕಡೆಯಲ್ಲಿ ಈ ರೀತಿಯ ಅವ್ಯವಸ್ಥೆ ಮಾಡಿಕೊಂಡು ಭ್ರಷ್ಟಾಚಾರ ಮಾಡ್ಲಿಕ್ಕೆ ತೊಡ್ಕೊಂಡಿರಿ. ಆದ್ರೆ ಇವತ್ತು ನಾನು ಒಂದು ಕೇಳ್ತೇನೆ, ಇವತ್ತು ಮಂಗಳೂರಿನಲ್ಲಿ ನೀವು ನೋಡಿರ್ಬೋದು, ಇಡೀ ಮಂಗಳೂರಿನಲ್ಲಿ ಅಲ್ಲಲ್ಲಿ ಒಂದು ಸಣ್ಣ ಒಂದು ಪೊಲೀಸರದೊಂದು ಇದಾಕಿದ್ದಾರೆ. ಏನು ಔಟ್ ಪೋಸ್ಟ್, ಚೌಕಿದಾರ್, ಹೌದಾ? ರಾಜ್ಯ ಸರ್ಕಾರದಿಂದ ಮಹಾನಗರ ಪಾಲಿಕೆ ಹತ್ರ ಯಾವುದೇ ರೀತಿಯ ಅಭಿಪ್ರಾಯಗಳನ್ನ ಪಡ್ಕೊಳ್ಳದೆ, ಪೊಲೀಸ್ ಇಲಾಖೆಯಿಂದ ಅಭಿಪ್ರಾಯವನ್ನು ಪಡ್ಕೊಳ್ಳದೆ ಅಲ್ಲಿ ಮಂತ್ರಿ ಯಾವುದೋ ಒಂದು ವ್ಯಕ್ತಿಗೆ ಟೆಂಡರ್ ಮಾಡಿ ಆ ಆರ್ಡರ್ ಕೊಟ್ಟಾಗಿದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಮ್ಗೆ ಬಿಡಿ, ಕಾರ್ಪೊರೇಷನ್ ಮತ್ತು ಪೊಲೀಸ್ ಇಲಾಖೆ ಗಮನ ಇಲ್ಲ. ಪೊಲೀಸ್ ಇಲಾಖೆ ಕೇಳಿದೆ ನಾವು, ಅಲ್ಲಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಯಾರು ಹಾಕಿದಾರೆ ಅಂತ ಕೇಳ್ತಾರೆ. ಹಾಕಿದ್ರೆ ನೀವು ನೋಡಿಲ್ಲ. ಹೌದು, ನಾನು ಏನು ಮಹಾನಗರ ಪಾಲಿಕೆ ನಿಮ್ಮ ಹತ್ರ ಎಲ್ಲಿ ಚೆಕ್ ಪೋಸ್ಟ್ ಆಗಬೇಕು? ಮಂಗಳೂರಿನಲ್ಲಿ ಒಂದು ರಿಕ್ಷಾ ಸ್ಟ್ಯಾಂಡ್ ಮಾಡಬೇಕು, ಮಂಗಳೂರಿನಲ್ಲಿ ಒಂದು ನಲ್ಲಿ ನೀರು ಹಾಕ್ಬೇಕಾದ್ರೆ ಪೊಲೀಸು, ಕಾರ್ಪೊರೇಷನ್, RTO ಎಲ್ಲ ಒಟ್ಟಾಗಿ
ಎಲ್ಲಿ ಹಾಕಬೇಕು, ಎಲ್ಲಿ ಮಾಡಬೇಕು ಅಂತೇಳಿ ಪರ್ಮಿಷನ್ ತಗೊಳ್ಬೇಕು. ಒಂದು ಮಂಗಳೂರಿನಲ್ಲಿ ಒಂದು ಹಂಸ ಹಾಕಬೇಕು ಅಂತ ಹೇಳಿದ್ರೆ ಒಂದು ರಸ್ತೆಗೆ ಪೊಲೀಸ್ ಇಲಾಖೆ ಮತ್ತು ಕಾರ್ಪೊರೇಷನ್ ಅವರು ಒಟ್ಟಾಗಿ ಜಂಟಿ ಸರ್ವೆ ಮಾಡಿ ಅನುಮೋದನೆ ಕೊಟ್ಟರೆ ಮಾತ್ರ ಆಗೋದು. ಈಗ ಫುಟ್ಪಾತ್ ಮೇಲೆ ಕೂಡ ಒಂದು ಪೊಲೀಸ್ ಔಟ್ ಪೋಸ್ಟ್ ಹಾಕಿದ್ದಾರೆ. ಅವ ಬೆಂಗಳೂರಿನವನು ಯಾರೋ ಬಂದು ಒಂದು ಡಮ್ ಪೊಲೀಸ್ ಹಾಸ್ಪೋರ್ಟ್ ಹಾಕ್ತಾ ಇದ್ದಾರೆ. ಅವನಿಗೆ ಮಂತ್ರಿಗಳಲ್ಲಿ ಟೆಂಡರ್ ಕೊಟ್ಟು ಬಿಟ್ಟಿದ್ದಾರಂತೆ. ಇಲ್ಲಿ ಕಮಿಷನರಿಗೂ ಗೊತ್ತಿಲ್ಲ, ಇಲ್ಲಿ ಪೊಲೀಸ್ ಇಲಾಖೆಗೂ ಗೊತ್ತಿಲ್ಲ, ಇಲ್ಲಿ RTO ಅವರಿಗೂ ಗೊತ್ತಿಲ್ಲ, ಶಾಸಕರಿಗೂ ಗೊತ್ತಿಲ್ಲ, ಮಾಜಿ ಕಾರ್ಪೊರೇಟರ್ಗಳಿಗೂ ಗೊತ್ತಿಲ್ಲ. ಈಗಿನ ನಗರಾಭಿವೃದ್ಧಿ ಇಲಾಖೆ ಮಂತ್ರಿ ಭೈರತಿ ಸುರೇಶ್ ಅವರು ಅಂದ್ರೆ ಅಲ್ಲಿ ಕೂತ್ಕೊಂಡು ಮಂಗಳೂರನ್ನ ಇಲ್ಲಿ ಮಂಗಳೂರನ್ನ ಮಾರುದು. ಆಯ್ತಾ, ಮಂಗಳೂರನ್ನ ಮಾರ್ಲಿಕ್ಕೆ ಅದು ಒಂದು ಪ್ರಯತ್ನ ಮಾಡಿ ಸಕ್ಸಸ್ ಆಗಿ ಆಯ್ತು. MG ರೋಡಿನಲ್ಲಿ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಪ್ರತಿ ವರ್ಷ ಮಳೆಗಾಲದಲ್ಲಿ ಆ ಬ್ರಿಡ್ಜಿನ ಹತ್ತಿರ ಅದು ಒಂದು ರೀತಿಯ ಜೂಮ್ ಪೈಪ್ ಹಾಕಿ ಇರುವಂತ ಬ್ರಿಡ್ಜ್ಗಳು. ಆ MG ರೋಡಿನ ಬ್ರಿಡ್ಜಿನಲ್ಲಿ ಮೇಲಿನಿಂದ ಕದ್ರಿ ಭಾಗದಿಂದ ಬರುವಂತ ರಾಜಕಾಲುವೆಗಳಿಂದ ಬಂದು ಅದು ಜನತಾ ಡಿಲಕ್ಸ್ ಆಗಿ ವಾರ್ಡ್ ನಂಬರ್ 29 ಆಗಿ 42 ಆಗಿ 43 ಆಗಿ ನದಿಗೆ ಸೇರುವಂತ ಬ್ರಿಡ್ಜ್ಗೆ ಒಂದು ಮುಖ್ಯ ರಸ್ತೆಯಲ್ಲಿರುವಂತ ಬ್ರಿಡ್ಜ್ ಅದು. ಅದಕ್ಕೆ ಏನು ಎಲ್ಲ ಕಸಗಳು ಬೇರೆ ಬೇರೆ ರಾಜಕಾಲುವೆಗೆ ಬಿಸಾಡಿದಂತ ವಸ್ತುಗಳು ಆ ಬ್ರಿಡ್ಜಿನ ಹತ್ರ ಬಂದು ಅಲ್ಲಿ ಶೇಖರಣೆಗೊಂಡು ಅದು ಒಂದು ರೀತಿಯಲ್ಲಿ ಯಾವ ರೀತಿ ಆಗ್ತಿತ್ತು ಅಂತ ಹೇಳಿದ್ರೆ ಈ ಜೂಮ್ ಪೈಪ್ಗಳು ಇದ್ದು ಕಸಗಳು ಈ ರೀತಿ ಆಗ್ತಾ ಇತ್ತು. ಇದಕ್ಕೆ ನಮ್ಮ ಸರ್ಕಾರ ಇರುವಾಗ, ನಮ್ಮ ಮಹಾನಗರ ಪಾಲಿಕೆ ಇರುವಾಗ, ನಮ್ಮ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ನಮ್ಮ ಸರ್ಕಾರ ಇರುವ 3 ಮೇಯರ್ಗಳು ಇಲ್ಲಿ ಕೂತಿದ್ದಾರೆ. ಇನ್ನೆರಡು ಮೇಯರ್ಗಳು ಉತ್ತರ ವಿಧಾನಸಭಾ ಕ್ಷೇತ್ರದವರು, ದಕ್ಷಿಣದ 3 ಮೇಯರ್ಗಳು ಕೂತಿದ್ದಾರೆ. ನಮ್ಮ ಸಂದರ್ಭದಲ್ಲಿ ನಮ್ಮ 44 ಜನ ಕಾರ್ಪೊರೇಟರ್ಗಳು ಆ ಬ್ರಿಡ್ಜ್ ಅನ್ನ ಹೊಸತಾಗಿ ಹಾಕ್ಲಿಕ್ಕೆ 2 ಕೋಟಿ ರೂಪಾಯಿ ಅನುದಾನವನ್ನ ಸ್ಮಾರ್ಟ್ ಸಿಟಿಯಲ್ಲಿ ಮಾಡಿ ನಾವೆಲ್ಲರೂ ಕೂತು ಅಲ್ಲಿ ಆ ಬ್ರಿಡ್ಜಿನೆಲ್ಲ ಹತ್ತಿರದಲ್ಲಿ ಆ ಪೆಟ್ರೋಲ್ ಪಂಪ್ ಹತ್ರ ಶಿಲಾನ್ಯಾಸವನ್ನ ಮಾಡಲಾಗಿತ್ತು. ಆ ಶಿಲಾನ್ಯಾಸವನ್ನ ಮಾಡಿದಂತ ವಿಚಾರಗಳು ಪತ್ರಿಕೆಯಲ್ಲೂ ಬಂದಿದೆ. ಆದ್ರೆ ಪೊಲೀಸ್ ಅವರ ಅನುಮತಿ ಸಿಕ್ಕಿಲ್ಲ. ಯಾಕಂದ್ರೆ MG ರೋಡ್ ಪ್ರಮುಖವಾದ ರಸ್ತೆ. ಪೊಲೀಸ್ ಅವರ ಅನುಮತಿಯನ್ನು ಕೊಡದೆ ವಿಳಂಬ ಆದಾಗ ಇಲೆಕ್ಷನ್ ಅನೌನ್ಸ್ ಆಯಿತು. ಇಲೆಕ್ಷನ್ ಅನೌನ್ಸ್ ಆದ ನಂತರ ಬ್ರಿಡ್ಜಿನ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಾಗಿಲ್ಲ. ಈ ಉಸ್ತುವಾರಿ ಸಚಿವರು ಬಂದ್ರು, ಈ ವಿಧಾನ ಪರಿಷತ್ ಸದಸ್ಯರು ಬಂದ್ರು, ಈ ಬ್ರಿಡ್ಜ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ 2 ಕೋಟಿಯನ್ನ ಕ್ಯಾನ್ಸಲ್ ಮಾಡಿ ಸ್ಮಾರ್ಟ್ ಸಿಟಿಯಿಂದ ಅದನ್ನ DC ಕಚೇರಿಗೆ ವರ್ಗಾವಣೆ ಮಾಡಿ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡುವಂತ ಕೆಲಸ ಕಾರ್ಯಗಳು ಆ ಹಣವನ್ನು ಅಲ್ಲಿಗೆ ವರ್ಗಾವಣೆ ಮಾಡಿದ್ರು. ಮಂಗಳೂರಿನ ಜನ ಮುಳುಗಿದ್ರು ತೊಂದರೆ ಇಲ್ಲ, ನಮಗೆ ಜಿಲ್ಲಾಧಿಕಾರಿಗಳು ಕಚೇರಿ ಆಗ್ಬೇಕು ಅಂತೇಳಿ ಕಾರಣ ಆ 2 ಕೋಟಿ ಚಿಲ್ಲರೆಯ ಸ್ಮಾರ್ಟ್ ಸಿಟಿಯಿಂದ ಅನುಮೋದನೆ ಮಾಡಿ ಗುದ್ದಲಿ ಪೂಜೆ ಮಾಡಿದಂತ ಶಿಲಾನ್ಯಾಸದ ಕಾಮಗಾರಿನ ಬದಲಾವಣೆ ಮಾಡಿ ಹೊಸ ಪ್ರಸ್ತಾವನೆಗೆ DC ಕಚೇರಿಗೆ ಕೊಟ್ಟದ್ದು. ಇದು ಬಹಳ ತಪ್ಪಲ್ವಾ? ಆಯ್ತು, ಸರ್ಕಾರ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇಲ್ಲದಂತ ಸಂದರ್ಭದಲ್ಲಿ ಏನ್ ಮಾಡೋದು ಅಂತ ಗೊತ್ತಾಗ ನಮ್ಮ ಕಾರ್ಪೊರೇಷನ್ ಇತ್ತು. ಅವಾಗ ನಮ್ಮ ಎಲ್ಲ ಪ್ರಮುಖರು ಕೂತು ಮತ್ತು ಮೀಟಿಂಗ್ ಮಾಡಿದೆವು. ಆ ಬ್ರಿಡ್ಜಿಗೆ ಪುನರಪಿ ಕಾರ್ಪೊರೇಷನ್ ನ ಕೌನ್ಸಿಲ್ ನಲ್ಲಿ ಅದನ್ನ ನನ್ನ ಲೆಟರ್ ಇದೆ, ಅದರ ಪ್ಲಾನಿಂಗ್ ಇದೆ, ಎಸ್ಟಿಮೇಷನ್ ಇದೆ, ಸುಧೀರ್ ಶೆಟ್ಟಿ ಅವರು ಬರೆದ ಲೆಟರ್ ಇದೆ, ಪ್ರೇಮಾನಂದ್ ಶೆಟ್ಟಿ ಅವರ ಲೆಟರ್ ಇದೆ, ವೇದವ್ಯಾಸ ಕಾಮತ್ ಬರೆದ ಲೆಟರ್ ಇದೆ. 14/2/2025 ನಾನು ಲೆಟರ್ ಕೊಟ್ಟೆ. 10 ತಾರೀಕಿಗೆ ಸುಧೀರ್ ಶೆಟ್ಟಿ ಕೊಟ್ಟರು, 8 ತಾರೀಕಿಗೆ ಮಾಜಿ ಮೇಯರ್ ಪ್ರೇಮಾನಂದ್ ಶೆಟ್ಟಿ ದಿವಾಕರ್ ಕೊಟ್ಟರು. ಈ ಲೆಟರ್ ನ ಆಧಾರದಲ್ಲಿ ನಮ್ಮ ಕೊನೆಯ ಕೌನ್ಸಿಲ್ ಹೋದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಕೊನೆಯ ಕೌನ್ಸಿಲ್ ನಲ್ಲಿ ಈ ಅದಕ್ಕೆ ಹೊಸದಾದ ಬ್ರಿಡ್ಜ್ ಪ್ರೀಮಿಯರ್ FIR ಗೆ ಆದೇಶದ ಸ್ಯಾಂಕ್ಷನ್ ಅನ್ನ ಕೌನ್ಸಿಲ್ ಅಲ್ಲಿ ಇಟ್ಟು ತಕೊಂಡು ಎಲ್ಲ ಆದ ನಂತರ ಮಹಾನಗರ ಪಾಲಿಕೆಯ ಆ ಒಂದು ಕೌನ್ಸಿಲ್ ಅಲ್ಲಿ ಆ ಹೊಸ ಬ್ರಿಡ್ಜ್ ಆಗ್ಬೇಕು ಅಂತೇಳಿ 2 ಕೋಟಿ ಚಿಲ್ಲರೆಗೆ ಅನುಮೋದನೆ ಕೊಟ್ವಿ. ಇದು ಸರಿಸುಮಾರು ಹೋದ ಫೆಬ್ರವರಿ 2025, ಕಳೆದ ವರ್ಷ ಫೆಬ್ರವರಿ 2025 ಹೊತ್ತಿಗೆ. ತದನಂತರ ಕಾರ್ಪೊರೇಷನ್ ನಮ್ಮ ಅವಧಿಯು ಮುಗಿತು. ಆವಾಗ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಆ ಪರಿಸರದಲ್ಲಿ ಹೋಗಿ ವೇದವ್ಯಾಸ ಕಾಮತ್ರಿಗೆ ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಅಥವಾ ಸುಧೀರ್ ಶೆಟ್ಟಿಗೆ ಈ ಭಾಗದ ಕಾರ್ಪೊರೇಟರ್ಗಳಿಗೆ ಅನುಭವ ಇಲ್ಲ, ಈ ಬ್ರಿಡ್ಜಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿ ಮನೆಗೆ ಹೋಗಿ ಹೇಳಿ ತಿಳ್ಕೊಳ್ಳುವಂತ ಕೆಲಸ ಕಾರ್ಯಗಳು ಮಾಡಿ ಕೊನೆಯದಾಗಿ ಈ ಅನುಮೋದನೆ RC ಬಂದ ನಂತರ DC ಅವರನ್ನ ಒಂದು ಅನುಮತಿ ಆಗಬೇಕಿತ್ತು. ಕೌನ್ಸಿಲ್ ಅಲ್ಲಿ ಇಟ್ಟ ನಂತರ RC ಅವರ ಆದೇಶ ಆಗುವಾಗ ಒಂದು 3-4 ತಿಂಗಳು ಹೋಯ್ತು. DC ಅವರೇ RC ಅಂತೇಳಿ ಆದೇಶ ಬರುವಾಗ 3-4 ತಿಂಗಳು ಹೋಯ್ತು. ತದನಂತರ ಈ ಕಾಮಗಾರಿಗಳು ಕೌನ್ಸಿಲ್ ಅಲ್ಲಿ ಪಾಸ್ ಆಗಿದೆ, ಕೌನ್ಸಿಲ್ ಅಲ್ಲಿ ಅನುಮೋದನೆ ಆಗಿದೆ, ಯುನಾನಿವರ್ಸ್ಲಿ ಅನುಮೋದನೆ ಆಗಿದೆ ಅಂತ ಹೇಳುವ ಕಾರಣ ಈ ಫೈಲ್ DC ಹತ್ರ ಹೋಗಿ DC ಹತ್ರ
ನಾನು ಮತ್ತು ಸುಧೀರ್ ಶೆಟ್ಟರು ಮತ್ತು ಇನ್ನೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರಮುಖರು 20-25 ಜನ ಸೇರಿ ಆ ಬ್ರಿಡ್ಜ್ ಅನ್ನ ಹೊಸತಾಗಿ ಮಾಡುವಂತ ಅನುಮೋದನೆ ಕೊಡಬೇಕು ಅಂತೇಳಿ ಡಿ ಸಿ ಅವರಿಗೆ ಮನವರಿಕೆ ಮಾಡಿದಾಗ ಡಿ ಸಿ ಅವರು ಅನುಮತಿಯನ್ನ ಕೊಟ್ಟರು, ಆಡಳಿತಾತ್ಮಕ ಅನುಮೋದನೆ ಕೊಟ್ಟರು. ಈ ಆಡಳಿತಾತ್ಮಕ ಅನುಮೋದನೆ ಕೊಟ್ಟ ನಂತರ ಈಗ ಇನ್ನು ಟೆಂಡರ್ ಕರೆಯುವಂತ ಟೆಂಡರ್ ಪ್ರಕ್ರಿಯೆ ಆಗಿ ಇನ್ನು ಒಂದು 4 ದಿವಸದಲ್ಲಿ ಕೆಲಸ ಪ್ರಾರಂಭ ಮಾಡ್ತಾರೆ. ಅದಕ್ಕಾಗಿ ಉಸ್ತುವಾರಿ ಸಚಿವರು ನಾಳೆ ಅವರ ಟೂರ್ ಪ್ರೋಗ್ರಾಮ್ ಟಿಪಿಯಲ್ಲಿ ಆ ಬ್ರಿಡ್ಜ್ ಅನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದರ ಸಂಪೂರ್ಣ ಸ್ಯಾಂಕ್ಷನ್ ಲೆಟರ್ ನಿಮ್ಗೆ ಕೊಟ್ಟಿದೆ, ವೇದವ್ಯಾಸ ಕಾಮತ್ ಲೆಟರ್ ಇದೆ, ಯಾರದೆಲ್ಲ ಲೆಟರ್ ಇದೆ. ಇದು ಸಂಪೂರ್ಣವಾಗಿ ದಾಖಲೆಗಳು. ಇದರಲ್ಲಿ ಕೊನೆಯದಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಾನು ಮಹಾನಗರ ಪಾಲಿಕೆ ಕಮಿಷನರ್ಗೆ ಮತ್ತು ಆಯುಕ್ತರಿಗೆ ಬರೆದಂತ ಲೆಟರ್ ಕಾಪಿ ಇದೆ. ಸುಧೀರ್ ಶೆಟ್ಟಿ ಅವರು ಅವರ ಲೆಟರ್ ನಲ್ಲಿ ಬರೆದಂತ ಕಾಪಿ ಇದೆ, ನಿಮ್ಗೆ ಕಾಪಿ ಕೊಟ್ಟಿದ್ದೇವೆ. ಮಹಾನಗರ ಪಾಲಿಕೆಯಲ್ಲಿ ಅದರ ಕಾಮಗಾರಿಗಳ ಬಗ್ಗೆ ಸಂಪೂರ್ಣ ಆ ಒಂದು ಕೌನ್ಸಿಲ್ ಅಲ್ಲಿ ಆದಂತ ನಿರ್ಣಯಗಳಿದೆ. ತದನಂತರ ಅದರ ಬೇರೆ ಬೇರೆ ದಾಖಲೆಗಳು, ಆಡಳಿತಾತ್ಮಕ ಅನುಮೋದನೆ ಮೇಯರ್ ಮತ್ತು ಕಮಿಷನರ್ ಅಂದು ನಮ್ಮ ಕೌನ್ಸಿಲ್ ಅಲ್ಲಿ ಕೊಟ್ಟಂತ, ಅದರ ನಂತರ ಡಿಸಿ ಅವರು ಮೊನ್ನೆ ಕೊಟ್ಟಂತ ದಾಖಲೆಗಳಿದೆ. ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಆಗಿದೆ. ನೋಡಿ, ಕೊನೆಯದಾಗಿ ವರ್ಕ್ ಆರ್ಡರ್ ಆಗಿದೆ. ಇದು ವರ್ಕ್ ಆರ್ಡರ್ ಕಾಪಿ. ಬೇಕು ಅಂತ ಹೇಳಿದ್ರೆ ನಿಮ್ಗೆಲ್ಲ ಕಾಪಿ ಕೊಡ್ಲಿಕ್ಕೆ ಹೇಳಿದೆ ನಾನು. ಕೊಡ್ಲಿಲ್ಲ ಅಂತ ಹೇಳಿದ್ರು ಕೂಡ ಈಗ ಇಲ್ಲಿ ಹಾಕಿ ಇಡ್ತೇನೆ, ಫೋಟೋ ತೆಗೆದುಕೊಳ್ಳಿ. ಆದ್ರೆ ನಾಳೆ ಅವ್ರಿಗೆ ಯಾಕೆ ಇನ್ಸ್ಪೆಕ್ಷನ್ ಬರೋದು? ಇಂಜಿನಿಯರ್ಗಳು ಪ್ಲಾನಿಂಗ್ ಮಾಡಿದ್ದಾರೆ, ವರ್ಕ್ ಆರ್ಡರ್ ಆಗಿದೆ, ಅಗ್ರಿಮೆಂಟ್ ಆಗಿದೆ. ಈ ಅಗ್ರಿಮೆಂಟ್ ಆದ ಕಾಮಗಾರಿಗಳನ್ನ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಅವರು ಇನ್ಸ್ಪೆಕ್ಷನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಎಲ್ಲ ಮಾಧ್ಯಮದವರಿಗೆ ನಿಂತು ಕಾಮಗಾರಿ ವೀಕ್ಷಣೆ ಮಾಡಿ ಅತಿ ಶೀಘ್ರದಲ್ಲಿ ಕಾಮಗಾರಿ ಮಾಡಿಸ್ತೇನೆ ಅಂತ ಹೇಳಿದ ಕೂಡಲೇ ಮಾಧ್ಯಮದಲ್ಲಿ ಉಸ್ತುವಾರಿ ಸಚಿವರು ಬಂದ ನಂತರ ಬ್ರಿಡ್ಜ್ ಆಯ್ತು, ಉಸ್ತುವಾರಿ ಸಚಿವರು ಬಂದ ನಂತರ ಡ್ರೈನೇಜ್ ಕಾಮಗಾರಿ ಆಯ್ತು. ರಾಜಕೀಯ ಮಾಡ್ಲಿಕ್ಕೆ ಒಂದು ಕಾರಣ ಬೇಕು. ಇವತ್ತು ನಾವು ಇಂಥದಕ್ಕೆಲ್ಲ ರಾಜಕೀಯ ಮಾಡ್ಲಿಕ್ಕೆ ಒಂದು ಪುರ್ಸೊತ್ತು ಇಲ್ಲ. ಆದ್ರೆ ಇವತ್ತು ಹೇಳಿದ್ರೆ ಸತ್ಯಾಸತ್ಯ ಗೊತ್ತಾಗಲ್ಲ. ನಾಳೆ ಮಾಧ್ಯಮದವರು ಕೂಡ ನಾಳೆ ಎಣಿಸ್ಕೊಳ್ಬಾರ್ದಲ್ಲ, ವೇದವ್ಯಾಸರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಬಾರ್ದು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.